ಪುಟ್ಟ ಮಗುವನ್ನು ಅತ್ತೆಯ ಮನೆಯಲ್ಲಿ ಬಿಟ್ಟು ಆಸ್ಪತ್ರೆಗೆಂದು ತೆರಳಿದ ಮಹಿಳೆ ನಿಗೂಢ ರೀತಿಯಲ್ಲಿ ನಾಪತ್ತೆಯಾದ ಘಟನೆಯು ಮುಡಾರು ದಿಡಿಂಬಿರಿಯ ಸನಾ ಮಂಜಿಲ್ನಲ್ಲಿ ನಡೆದಿದೆ. ಮಿಯಾರು ನೆಲ್ಲಿಗುಡ್ಡೆಯ ಶಾಬುದ್ದೀನ್ ಎಂಬವರ ಪತ್ನಿ ಉಮ್ಮಿ ಸೆಲ್ಮಾ ನಿಗೂಢ ರೀತಿಯಲ್ಲಿ ನಾಪತ್ತೆಯಾದವಳು. ಗಂಡ ವಿದೇಶದಲ್ಲಿದ್ದು ಪತ್ನಿ ಉಮ್ಮಿ ಸೆಲ್ಮಾ ಎಂಬಾಕೆ ತನ್ನ 2 ವರ್ಷ ಹರೆಯದ ಗಂಡು ಮಗುವೊಂದಿಗೆ ಗಂಡನ ಮನೆಯಲ್ಲಿ ವಾಸವಾಗಿದ್ಲು. ಜುಲೈ 2ರಂದು ಉಮ್ಮಿ ಸೆಲ್ಮಾ ತನ್ನ ಅತ್ತೆಯಾದ ಮುಡಾರು ದಿಡಿಂಬಿರಿಯ ಶಫುನ್ನೀಸ್ ಜೊತೆಯಲ್ಲಿ ಜೋಡುಕಟ್ಟೆಯ ಸ್ವರ್ಣ ಸಹಕಾರಿ ಬ್ಯಾಂಕ್ನಿಂದ 50,000 ರೂಪಾಯಿ ಹಣವನ್ನು ಸಾಲವಾಗಿ ಪಡೆದಿದ್ಲು. ಅಲ್ಲಿಂದ ಉಮ್ಮಿ ಸೆಲ್ಮಾ ಹಾಗೂ ಆಕೆಯ ಗಂಡು ಮಗು ನೇರವಾಗಿ ಮುಡಾರಿನ ದಿಡಿಂಬಿರಿಯ ಶಾನ ಮಂಜಿಲ್ನ ಅತ್ತೆ ಶಫುನ್ನೀಸ್ ಅವರ ಮನೆಗೆ ಬಂದಿದ್ಲು. ಅಲ್ಲಿ ತನ್ನ ಮಗುವನ್ನು ಬಿಟ್ಟು ಕಾರ್ಕಳ ನಗರದ ಗಾಜರಿಯಾ ಆಸ್ಪತ್ರೆ ಹಾಗೂ LIC ಕಚೇರಿಗೆಂದು ತನ್ನ ಗಂಡನ ಅಧೀನದಲ್ಲಿರುವ KA20 HD 6868 ನಂಬರ್ನ ದ್ವಿಚಕ್ರ ಮೋಟಾರ್ ವಾಹನದಲ್ಲಿ ಹೊರಟು ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಈ ನಡುವೆ ಉಮ್ಮಿ ಸೆಲ್ಮಾಳಲ್ಲಿದ್ದ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ಕುರಿತು ನಾಪತ್ತೆಯಾದ ಮಹಿಳೆಯ ಗಂಡ ಶಾಫುದ್ದೀನ್ ಹಾಗೂ ಸಂಬಂಧಿಕ ಮನೆಗಳಿಗೆ ಮಾಹಿತಿ ರವಾನಿಸಿ ಯಾವುದೇ ಸುಳಿವು ಲಭ್ಯವಿಲ್ಲದೆ ಕಾರ್ಕಳ ಗ್ರಾಮಾಂತರ ಠಾಣೆಗೆ ಮುಡಾರು ದಿಡಿಂಬಿರಿಯ ಶಾನಾ ಮಂಜಿಲ್ನ ಶಫುನ್ನೀಸ್ ದೂರು ನೀಡಿದ್ದಾರೆ. ಈ ಕುರಿತು ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಲೀಲ್ V4 ನ್ಯೂಸ್ ಕಾರ್ಕಳ. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ